ಲಾಕ್ಡೌನ್ ಕಾಲಾವಧಿಯಲ್ಲಿ ಗ್ರಾಹಕರಿಗೆ ಅಧಿಕ ಬಿಲ್ ನೀಡಿದ ವಿದ್ಯುತ್ ಇಲಾಖೆಯ ವಿರುದ್ಧ ಮಂಜೇಶ್ವರದ ವ್ಯಾಪಾರಿಗಳು ಪ್ರತಿಭಟನೆ ನಡೆಸಿದರು. ಲಾಕ್ಡೌನ್ ಅವಧಿಯಲ್ಲಿ ಆರ್ಥಿಕವಾಗಿ ಸಮಸ್ಯೆಯಲ್ಲಿ ಸಿಲುಕಿದ್ದವರಿಗೆ ಅಧಿಕ ಬಿಲ್ನ ಶಾಕ್ ನೀಡಿ ಗ್ರಾಹಕರನ್ನ ವಿದ್ಯುತ್ ಇಲಾಖೆ ವಂಚಿಸ್ತಾ ಇರುವುದಾಗಿ ವ್ಯಾಪಾರಿಗಳು ಆರೋಪಿಸಿದರು. ಕೇರಳ ವ್ಯಾಪಾರಿ ಏಕೋಪನ ಸಮಿತಿ ನೇತೃತ್ವದಲ್ಲಿ ಮಂಜೇಶ್ವರ ಸೆಕ್ಷನ್ ಕಚೇರಿ ಮುಂಭಾಗದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ವ್ಯಾಪಾರಿ ಸಂಘಟನೆಯ ಅಧ್ಯಕ್ಷ ಬಶೀರ್ ಕನಿಲ ಮಾತನಾಡಿ, ಕೋವಿಡ್ ಪ್ರತಿರೋಧ ಕ್ರಮಕ್ಕೆ ಸಹಕಾರ ನೀಡುತ್ತಾ ಇರುವ ವ್ಯಾಪಾರಿ ಮುಂಗಟ್ಟುಗಳ ಮಾಲೀಕರ ಬಗ್ಗೆ ಸರ್ಕಾರ ನಿರ್ಲಕ್ಷ್ಯ ಧೋರಣೆ ತಳೆದಿದ್ದು, ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ನಷ್ಟ ಪರಿಹಾರವನ್ನ ನೀಡಿಲ್ಲ. ಬದಲಿಗೆ ಲಾಕ್ಡೌನ್ ಸಮಯದಲ್ಲಿ ಮುಚ್ಚುಗಡೆಗೊಂಡ ಅಂಗಡಿಗಳಿಗೆ ಸಹಿತ ಬಿಲ್ നീടി ഷോക്ക് നീടിರುವುದಾಗಿ ಅವರು ആരോപിಸಿದರು. കടകൾക്ക് അമിതമായ വിദ്യുത് തുക അതിനെ ഇല്ലാതാക്കുക, അതിനെ ഒഴിവാക്കുക എന്ന ഉദ്ദേശത്തോടുകൂടി ഞങ്ങൾ ഇന്ന് ഈ സമരം ഇവിടെ നടത്തുകയാണ്. ഈ സമരം സംബന്ധിച്ചിടത്തോളം ഇതൊരു സൂചന മാത്രം എന്ന് മാത്രം ഞങ്ങൾ നിങ്ങളുടെ മുമ്പിൽ പറയുന്നു. അതുകൊണ്ട് ഇതിൻ്റെ പിന്നിൽ എല്ലാ പൊതുജനങ്ങളും നാട്ടുകാരും എല്ലാവരും സഹകരിക്കേണ്ട ഒരു അനിവാര്യം വന്നിട്ടുണ്ട്. അതുകൊണ്ട് ഇതൊരു സൂചന മാത്രം കൂടി ഞങ്ങൾ പറഞ്ഞുകൊണ്ട് ഇത് പിൻവലിച്ചില്ലെങ്കിൽ, ഞങ്ങളെ ആവശ്യങ്ങൾ പിൻവലിച്ചില്ലെങ്കിൽ വരുന്ന ദിവസങ്ങളിൽ സമരം ശക്തമാക്കാൻ കേരള വ്യാപാരി വ്യവസായ ഏകോപന സമിതി തയ്യാറാണ്. അതുകൊണ്ട് ഈ സമയത്ത് ഇത്തരത്തിലുള്ള ഈ ധരണാ സമരത്തിനെ ಔಪಚಾರಿಕವಾಗಿ ಉದ್ಘಾಟನೆ ചെയ്തതായി ಪ್ರಖ್ಯಾಪಿಸಿಕೊಂಡು ಪ್ರತಿಭಟನೆಯಲ್ಲಿ ಕೃಷ್ಣ ಶೆಟ್ಟಿಗಾರ್, ಹಮೀದ್ ಹೊಸಂಗಡಿ, ಸುದರ್ಶನ್, ಹಸೈನರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು.